ಕಾರ್ಕಳದ ಬೈಲೂರಿನ ಒಮಿಕಲ್ ಬೆಟ್ಟದಲ್ಲಿದ್ದ ನಕಲಿ ಪರಶುರಾಮ ಮೂರ್ತಿಯ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿದೆ. ಈ ವೇಳೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ಬಿಜೆಪಿಯವರು ಚುನಾವಣೆಗಳನ್ನು ಗೆಲ್ಲಲು ಧಾರ್ಮಿಕ ಭಾವನೆಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಹಾಗೂ ರಾಜಕೀಯ ಲಾಭಕ್ಕಾಗಿ ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಕಲಿ ಪ್ರತಿಮೆ ಸ್ಥಾಪಿಸಲಾಗಿದೆ ಎಂದರು. ಧರ್ಮ ನಂಬಿಕೆಯನ್ನ ಘಾಸಿಗೊಳಿಸಿದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮಾತ್ರವಲ್ಲದೆ ಈ ಯೋಜನೆಯಲ್ಲಿ ಅವ್ಯವಹಾರ ನಡೆಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಈಗಾಗಲೇ ಸಿಎಂ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ನೇತೃತ್ವದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಒಂದು ನೇತೃತ್ವದಲ್ಲಿ ನಡೆಯುವ ಈ ಕಾಮಗಾರಿಯನ್ನು ನಿಲ್ಲಿಸುವುದಂದ್ರೆ ಅದನ್ನು ಸೂಕ್ತವಾಗಿ ಮುಂದೆ ಒಂದು ಸಮಿತಿ ರಚನೆಯಾಗಿ ಆ ಸಮಿತಿಯ ಮೂಲಕ ಕಾಮಗಾರಿ ನಡೀಬೇಕು. ಜಿಲ್ಲಾ ಉಸ್ತುವಾರಿ ನೇತೃತ್ವದಲ್ಲಿ ಅಂತೆಯೇ ಎಲ್ಲ ನಮ್ಮ ಇಲ್ಲಿಯ ಸ್ಥಳೀಯ ಸಾಹಿತಿಗಳಿರ್ಬೋದು, ಹಿತಚಿಂತಕರಿರ್ಬೋದು, ಕಾಲೇಜಿನ ಪ್ರಿನ್ಸಿಪಾಲ್ ಇರ್ಬೋದು, ಅಥವಾ NITಗೆ ಸುರತ್ಕಲ್ ಅಂತ ತಜ್ಞರ ತಂಡ ಇರ್ಬೋದು, ಅಥವಾ MIT ಅಂತ ಕಾಲೇಜಿನಲ್ಲಿರುವ ತಜ್ಞರ ತಂಡ ಇದೆ, ಅವರ ಮೂಲಕ ಆಗ್ಬೇಕು. ಯಾಕಂದ್ರೆ 14ನೇ ಶತಮಾನದಲ್ಲೇ ಕಾರ್ಕಳದಲ್ಲಿ ಗೋಮಟೇಶ್ವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. 14ನೇ ಶತಮಾನದಲ್ಲಿ ಆಗ ಯಾವ ಈ ರಾಕೆಟ್ ಸೈನ್ಸ್ ಇರಲಿಲ್ಲ. ಇವತ್ತು ಕೇವಲ 15 ಟನ್ ತೂಕದ 33 ಅಡಿಯ ಕಂಚಿನ ಒಂದು ಒರಿಜಿನಲ್ ಮೂರ್ತಿಯನ್ನು ನಮ್ಮ ಈ ಜನನಾಯಕರ ಹತ್ರ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕೇಳಿದ್ರೆ ಬಹಳಷ್ಟು ಬೇಸರ ಆಗ್ತಾ ಇದೆ. ಖಂಡಿತ ಮುಂದಿನ ದಿನದಲ್ಲಿ ಇದನ್ನು ನಿಲ್ಲಿಸುವಂತ ಪ್ರಯತ್ನ ಅಲ್ಲ. ಸತ್ಯ ಜನರು ತಿಳಿಬೇಕು. ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ಮುಂದಿನ ದಿನ ಒಳಗ ಇಂಕುಲ್ಲ ಮಾತ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಕಲು ಮಾತೆಲ್ಲ ಪೆರ್ಮೆ ಪಡೆಯುಂಡ ಮಲ್ಲೆಜ್ಜಿ ನಮ್ಮ ಪರಶುರಾಮನ ಸೃಷ್ಟಿದ ಒಂಜಿ ಅಸ್ತಿತ್ವ ಉರಿಪಾವನಂಚಿನ ಕೆಲಸ ಕಾರ್ಯ ಆ ಒಂದುಂಡು ಎಂಕುಲ್ಲ ಪೆರ್ಮೆ ಪಡೆಯುಂಡ ಆಂಡ ಎಂಕುಲ್ ಎಪ್ಪಲ ಪಾತೆರ್ನಾಗ ಪನ್ಪ ಒಂದು ಪರಶುರಾಮನ ಸೃಷ್ಟಿ ಇಂದಿಟ್ಟು ಸತ್ಯಗೆ ಜಯ ಉಂಡು ಸುಳ್ಳುಗೆ ಎಪ್ಪಲ ಸಾಧಿ ಇಜ್ಜಿ ಪನ್ಪುಡಿತ ಪಾತೆರ ನಮ್ಮ ಬಾಯಿ ಸತ್ಯ ಎಪ್ಪಲ ಬರೊಂದು ಎಪ್ಪುಂಡು ವಿನಯಣ್ಣ ಪಾತೆರ್ನಾಗ ಪಂಟೇರು ತರಾತುರಿಡಿ ಮಲ್ತೀನಿ ಒಂದು ತರಾತುರಿಡಿ ಮಲ್ತಿನಂಚಿನ ಕೆಲಸ ಕಾರ್ಯ ಆಗ್ತದೆ. ಒಂದು 14 ಕೋಟಿ ರೂಪಾಯಿದ ವಂಚನೆ ಮಲ್ತಿನಂಚಿನ ಕಾಮಗಾರಿ, ಒಂದು ತರಾತುರಿಡಿ ಮಲ್ತಿನಂಚಿನ ಕಾಮಗಾರಿ ಆಗ್ತದೆ. ಜನಕ್ಲಿಗೆ ಮಂಗ್ಯ ಮಲ್ತದು ಪರಶುರಾಮನ ಸೃಷ್ಟಿದ ಪರಶುರಾಮನ ಪುದರ್ಡು ಜನಕ್ಲನ ಧಾರ್ಮಿಕ ಭಾವನೆಗೆ ಧಕ್ಕೆ ಕಣಪುನಂಚಿನ ಕೆಲಸ ಕಾರ್ಯ ಮಾತ್ರ ಮಲ್ತಿನ ತಿರ್ತ ಕಂಚಿ ಮಿತ್ ಫೈಬರ್ ತಿರ್ತ ಕಂಚಿ ಮಿತ್ತಿಲ ಕಂಚಿ ಅಂಡ ಪರಶುರಾಮೆ ಬೂರ್ವಿ